ಮಂಗಳೂರು ನಗರದಲ್ಲಿ ಹೆಸರಾಂತ ಹಾಲ್ಗಳಲ್ಲಿ ಒಂದಾಗಿರುವ ಡಾನ್ ಬಾಸ್ಕೋ ಹಾಲ್ ನವೀಕರಣಗೊಳ್ಳುತ್ತಿದ್ದು ಆದಷ್ಟು ಬೇಗ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ದೊರೆಯಲಿದೆ. ಇದರ ಕುರಿತು ಮಾಹಿತಿ ನೀಡಿದ ಕೊಂಕಣಿ ನಾಟಕ ಸಭಾದ ವೆಬ್ಸೈಟ್ ಬಿಡುಗಡೆ ಕಾರ್ಯಕ್ರಮ ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಸಾನ್ನಿಧ್ಯ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಕೊಂಕಣಿ ನಾಟಕ ಸಭಾದ ನೂತನ ವೆಬ್ಸೈಟ್ ಅನ್ನು ಸಂತ ಅಲೋಷಿಯಸ್ ಕಾಲೇಜಿನ ರೆಕ್ಟರ್ ರೆವರೆಂಡ್ ಫಾದರ್ ಮೆಲ್ವಿನ್ ಪಿಂಟೋ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಕೊಂಕಣಿ ನಾಟಕ ಸಭಾದ ಈ ನೂತನ ವೆಬ್ಸೈಟ್ ಅನ್ನು ಬಿಡುಗಡೆಗೊಳಿಸಿರುವುದು ಸಂತೋಷದ ವಿಚಾರ. ನಾನು ಚಿಕ್ಕವನಿದ್ದಾಗಿನಿಂದ ಡಾನ್ ಬಾಸ್ಕೋ ಹಾಲ್ನಲ್ಲಿ ಕೊಂಕಣಿ ನಾಟಕ ಸಭಾದ ನಾಟಕಗಳನ್ನು ನೋಡಿಕೊಂಡು ಬೆಳೆದವನು ಎಂದು ಹೇಳಿದರು. ನಗರದ ಹೆಸರಾಂತ ಡಾನ್ ಬಾಸ್ಕೋ ಹಾಲ್ ನವೀಕರಣಗೊಳ್ಳುತ್ತಿದ್ದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನೊಳಗೊಂಡು ನವೀಕರಣಗೊಳ್ಳುತ್ತಿದೆ. ಹೊಸ ರೂಪು ಆಸನ ವ್ಯವಸ್ಥೆ ಹೀಗೆ ಹೊಸ ವಿನ್ಯಾಸದೊಂದಿಗೆ ನವೀಕರಣಗೊಳ್ಳುತ್ತಿದ್ದು ಆದಷ್ಟು ಬೇಗ ನಾಟಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತೆರೆದುಕೊಳ್ಳಲಿದೆ. ಈ ಸಂದರ್ಭ ಸಂತ ಅಲೋಷಿಯಸ್ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಪ್ರವೀಣ್ ಮಾರ್ಟಿಸ್, ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಾಲೆಟ್ ಪಿಂಟೋ, ಕೊಂಕಣಿ ನಾಟಕ ಸಭಾದ ಉಪಾಧ್ಯಕ್ಷ ಲಿಸ್ಟಲ್ ಡಿಸೋಜಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. लॉन्च करचे ह्या संदर्भार हांव हांगासर आसा म्हणटाना म्हाका एका तरान एक दीनपण भोगता आनी अनेक रितीन पळोवंक जाल्यार भोव व्हड संतोश भोगता. दीनपण कित्याक म्हळ्यार येदी व्हडली नाटक सभा हांव ल्हानपणांतन आयकोन आसा. हें सारकें हें पद केदाळ आयकता रात देवा कोंकणी नाटक सभा.